ಬಾರಿ ವಿರೋಧಗಳೆಲ್ಲ ಕೇಳಿದ್ದಾರೆ, ಈಗ ಅವರು ಕ್ಷಮೆ ಕೇಳಿದ್ದಾರೆ. ಅದು ವಿರೋಧ ಅಂತ ಅಲ್ಲ, ಅವರ ನೋವು. ಯಾರು ದೈವಾರಾಧನೆಗೆ ಧಕ್ಕೆ ಆಗ್ತದೆ ಆವಾಗ ಯುವಕರ ಮನಸ್ಸು, ಅದರ ಮೇಲೆ ಭಕ್ತಿ ಇದ್ದವರ ಮನಸ್ಸು ತುಡಿಯುತ್ತದೆ. ಆ ತುಡಿತವೇ ನೋವಾಗಿ ಕ್ರೋಧವಾಗಿ ಹೊರಹೊಮ್ಮಿದೆ. ಯಾಕಂತೇಳಿದರೆ ಇವರು ಬೇಕಲ್ನವರು, ಈ ತಾಯಿ. ಅವರಿಗೆ ಭರತನಾಟ್ಯಂ, ಸಂಗೀತ, ನೃತ್ಯ ಇದರಲ್ಲೆಲ್ಲ ಪರಿಣತಿ ಹೊಂದಿದವರು. ಮತ್ತು ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು, ನನಗೆ ಇವತ್ತು ಗೊತ್ತಾಯಿತು, ರಂಗಭೂಮಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ, ನಾಟಕದಲ್ಲೆಲ್ಲ ಮಾಡಿದ್ದಾರೆ, ದೇವಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಆವಾಗ ಏನಾಯಿತು ಅಂತೇಳಿದರೆ, ಇವರು ಆಷಾಢದ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ, ಬೇರೆ ಬೇರೆ ಜನಪದ ಗೀತ ಅವರು ಹಾಡಿದಾಗ ಅದಕ್ಕೆ ಇವರು ಕುಣಿದರು. ಆದರೆ ಇಲ್ಲಿ ತಿಳಿದು ಮಾಡಿದರೂ ತಪ್ಪೆ, ತಿಳಿಯದೆ ಮಾಡಿದರೂ ತಪ್ಪೆ. ಮರಿ ಕೆರಂಡಲ ದೋಷ, ಅವೇನು ತೂಂಡಲ ದೋಷ, ಕೆರ್ಪಂಡಲ ದೋಷ ಅಂಥೇಳಿ ಇಲ್ಲಿನ ಪರಂಪರೆ. ಆದ್ದರಿಂದ ಅವರು ತಿಳಿದು ಮಾಡಿದರು, ತಿಳಿಯದೆ ಮಾಡಿದರು, ಅದು ತಪ್ಪು ಅಂತ ತಕ್ಷಣ ಏನು ಮಾಡಬೇಕು? ತಪ್ಪಾಯಿತು ಅಂತ ಹೇಳಿದರೆ ಮುಗಿಯಿತು. ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ, ಫೋನ್ ಮಾಡುವಾಗ, ರೋಷನ್ ರೊನಾಲ್ಡೋ ಫೋನ್ ಮಾಡಿದ್ರು ಕಾಣಬೇಕು. ಫೋನ್ ಮಾಡುವಾಗ ಅವರು ಹೇಳಿದರು, ಅದನ್ನು ಸಮರ್ಥಿಸಿದರು ಮೊದಲು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲ, ಅಯ್ಯೋ ನಿಮಗೆಲ್ಲ ಬೇರೆಯವರಿಗೆ ಮಾಡಿದರು, ಇವರಿಗೆಲ್ಲ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಏನಾಯಿತು, ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ನೋವನ್ನು ಯಾರ ಹತ್ರ ಹೇಳ್ಕೊಳ್ಳೋದು, ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಬಿಟ್ಟಾಗ ಏನಾಯಿತು, ಎಲ್ಲರೂ ಇದನ್ನು ಪ್ರತಿಭಟನೆ ಮಾಡುವಾಗ, ವಿರೋಧಿಸುವಾಗ ಇವರಿಗೆ ಮನವರಿಕೆ ಆಯಿತು. ಕಟ್ಟಕಡೆಗೆ ಅವರು ಇವರಿಗೆ ಕರೆ ಮಾಡಿದರು. ಅವರ ಮಗ ವಿದೇಶದಲ್ಲಿರೋದು. ಮಗ ನನಗೆ ಫೋನ್ ಮಾಡಿದರು. ನನಗೂ ಕೂಡ ತುಂಬ ಒತ್ತಡ ಬಂದಿತ್ತು, ಯಾಕಂದ್ರೆ ನೀವು ಸುಮ್ಮನೆ ಇದ್ದೀರಿ, ನನಗಿದು ಮಾತಾಡಿ ಸಾಕಾಗಿದೆ, ನನಗೆ ಬಹಳ ನೋವಾಗ್ತದೆ. ದೈವಾರಾಧನೆಗೆ ಧಕ್ಕೆ ಆದಾಗ ಹಿಂದೆ ತುಂಬ ಸಾರಿ ನಾವು ಹೋರಾಟ ಮಾಡಿದ್ದೇವೆ, ಯುವಕರು ಕೂಡ ಹೋರಾಟ ಮಾಡಿದರೆ. ನೀವು ಗೊತ್ತಿರ್ಬೋದು, ಶಿವ ಅಂತವನನ್ನು ಬಂಧಿಸಿರುವಂಥದ್ದು, ಅವು ಮಾಡಿರುವಂಥ ತಪ್ಪು, ಆಮೇಲೆ ಮತ್ತೆ ಅದೇ ರೀಲ್ಸ್ಗಳು ನಡೆಯುವಂಥದ್ದು. ಆಯಿತಾ, ಇದನ್ನಲ್ಲಿ ನಾವು ಸುಮ್ಮನೆ ಇರುವ, ಮಾತಾಡಿದವರ ಮೇಲೆ ಸವಾರಿ ಆಗೋದು. ಆಕೆ ದೈವ ಆರಾಧಕರಲ್ವ? ಈಗ ತುಂಬ ಮಂದಿ ದೈವ ಆರಾಧಕರಿದ್ದಾರೆ. ಆ ದೈವ ಆರಾಧನೆ ಮಾಡೋರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ನಾವೇ ಮಾತಾಡಬೇಕಾ? ಇಂಥದ್ದೆಲ್ಲ ಆದರೂ ಮನಸ್ಸಿನೊಳಗೆ ನೋವಿತ್ತು, ಇದು ತಪ್ಪು ಮಾಡಿದ್ದಾರೆ. ಮತ್ತು ನೋಡುವಾಗ ತಾಯಿಯನ್ನು ನೋಡುವಾಗ ಏನೋ ಒಂದು ಗೌರವ ಭಾವನೆ ಬರ್ತದೆ. ಅಂತೇಳಿದರೆ ಅವರ ಒಂದು ಉಡುಗೆ, ರೀತಿ ನೀತಿ, ಅವರು ಏನು ರೀತಿ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಏನು ಅರಿಯದೆ ನಾವು ಮಾತಾಡಿ ತಪ್ಪಾಗ್ತದೆ. ಇವತ್ತು ಬೆಳಿಗ್ಗೆ ಮಗ ಫೋನ್ ಮಾಡಿದರು, ಹೀಗೆ ಅಮ್ಮ ಮಾಡಿದ್ದು ತಪ್ಪು, ಈಗ ಅವರು ಬಹಳ ನೋವುಂಡಿದ್ದಾರೆ, ಬಹಳ ಬೇಸರದಲ್ಲಿದ್ದಾರೆ, ಒಂದು ಸರಿ ಏನಾದರೂ ಮಾಡಬೇಕು ಅಂತ ಹೇಳುವಾಗ ಯುವಕರು ಕೂಡ ಫೋನ್ ಮಾಡಿ, ಸರ್ ಅದನ್ನೊಂದು ಸರಿ ಮಾಡಿಬಿಡಬೇಕು, ಸರಿ ನಾವು ಇರೋದೇ ಅದಕ್ಕೆ ಅಂಥೇಳಿ ಅವರು ತಪ್ಪು ಅದನ್ನು ಮಾಡುವುದಿಲ್ಲಿ. ತುಳುನಾಡಿನಲ್ಲಿ ಶ್ರೇಷ್ಠ ಕ್ಷೇತ್ರ ಮಂಜುನಾಥನ ಸಾನ್ನಿಧ್ಯ. ಅವನ ನಡೆಗೆ ಹೋಗಬೇಕಂದ್ರೆ ಅನ್ನಪ್ಪನ ಮಂಜುರ್ಲಿಯ ಕಾಲಡಿಯಲ್ಲೇ ನಾವು ಹೋಗಬೇಕು. ಅವರು ಇರುವವರೆಗೆ ನೀವು ಒಂದು ತಂಬಿಲ ಸೇವೆ ಮತ್ತು ದೇವರಿಗೆ ರುದ್ರಾಭಿಷೇಕವನ್ನು ಕೊಡಿ, ದೊಡ್ಡದಲ್ಲ, ಕೊಟ್ಟರೆ ಸಾಕು. ಮತ್ತು ಯುವಕರಿಗೆ ಬೇಕಾದದ್ದಷ್ಟೇ. ನೀವು ಅದು ತಪ್ಪು ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಮರೆತು ಬಿಡ್ತಾರೆ. ಆದ್ದರಿಂದ ಅರಿಯದೆ ನಮ್ಮನ್ನು ತಪ್ಪಾಗಿದೆ, ಅದನ್ನು ಮಾಡಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ಇವತ್ತು ಸಾಯಂಕಾಲ 4 ಗಂಟೆಗೆ ಬರ್ತೇವೆ ಅಂತ ಹೇಳಿದರು. ಬಂದು ಅವರು ಬಹಳ ಗದ್ಗದಿತವಾಗಿ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ನಾಟಕೀಯವಾಗಿ ನಾವು ಇದು ತಪ್ಪು ಮಾಡಲಿಲ್ಲ, ಅದು ಇಲ್ಲ, ಉದ್ದಟತನದಿಂದ ಮಾಡಲೇ ಇಲ್ಲ. ಅವರು ಬಹಳ ನಮಗೆ ಗೊತ್ತಾಗ್ತಾಯಿಲ್ಲ ನಾವು ದೇವರ ಕೆಲಸ ಮಾಡಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ದೇವರೇ, ಇನ್ನು ಮುಂದಕ್ಕೆ ಅರಿಯದೆ ನಮ್ಮಿಂದ ತಪ್ಪಾಗದಾಗೆ ನೋಡ್ಕೋ ಅಂತ ಮಂಜುನಾಥನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಯುವಕರು ಕೂಡ ಈ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಇದಕ್ಕೆ ನನಗೆ ಕರೆ ಮಾಡಿದರು. ಮತ್ತು ನಮ್ಮ ರೋಷನ್ ರೊನಾಲ್ಡೋ ಮಾಡಿದರು, ದೈವಾರಾಧನಾ ಸಂರಕ್ಷಣಾ ವೇದಿಕೆಯವರು ಕೂಡ ಬಂದರು. ಅವರೆಲ್ಲರೂ ಬಂದಿದ್ದರು. ಅವರೆಲ್ಲರ ಸಮಕ್ಷಮದಲ್ಲಿ ಮಂಜುನಾಥನಲ್ಲಿ, ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡಿದರು. ನಾನು ಹೇಳುವುದಿಷ್ಟೇ, ಏನು ಅಂತೇಳಿದರೆ, ತಪ್ಪು ಮಾಡೋದು ಸಹಜ, ತಿದ್ದು ನಡೆಯೋನು ಮನುಜ. ಇವರ ತಪ್ಪಿನ ಅರಿವಾಗಿದೆ, ತಪ್ಪು ಅಂತ ಆಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾರೆ. ಅದರೊಂದಿಗೆ ಅವರು ದೊಡ್ಡತನ ಅಂತ ಹೇಳಿದರೆ, ಅವರು ನಿತ್ಯ ಆರಾಧಿಸುವಂಥ ಕಲ್ಲುಟ್ಟಿ ದೈವಕ್ಕೆ ನಾನು ಕೋಲ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ತುಳುನಾಡಿನ ದೈವಕ್ಕೆ ಕೋಲ ಕೊಡ್ತೇನೆ ಅಂತೇಳಿ. ಅದು ಅವರ ನಂಬಿಕೆ, ಯಾರ ಒತ್ತಡದಕ್ಕೆ ಮಾಡಿದ್ದಲ್ಲ, ಅದು ಸರಿಯಲ್ಲ, ಅಲ್ಲಲ್ಲ, ಅವರ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಮತ್ತು ಮಂಜುನಾಥನ ಸೇವೆಯಲ್ಲಿ ಇನ್ನು ಮುಂದಕ್ಕೂ ನಾವು ಬರ್ತೇವೆ. ನಾಡಿದ್ದು ತಂಬಿಲ ಇದಕ್ಕೆ ಸೇವೆ ಕೊಟ್ಟಿದ್ದಾರೆ, ಸಂಕ್ರಾಂತಿ ದಿವಸ ಬರೋಕ್ಕೂ ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಅವರ ನಂಬಿಕೆ, ಅವರ ಭಕ್ತಿ, ಅವರ ಶ್ರದ್ಧೆ. ಆದ್ದರಿಂದ ನಾನು ಎಲ್ಲ ಮಾಧ್ಯಮದ ಮುಖೇನ ಎಲ್ಲ ಯುವಕರಲ್ಲಿ, ತುಳುನಾಡಿನ ತುಳು ಭಾಷಾ ಪ್ರೇಮಿಗಳಲ್ಲಿ, ತುಳು ದೈವಾರಾಧನಾ ಪ್ರೇಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಕಾರಣಕ್ಕೂ ಅವರು ಹೃದಯದಿಂದ ಇದನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವರಿಗೆ ಎಳ್ಳಿನಿತ್ತು ನೋವಾಗದಾಗೆ ಯಾರಾದರೂ ಪೋಸ್ಟ್ ಮಾಡಿದ್ದಿದ್ರೆ ಅದನ್ನು ಡಿಲೀಟ್ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಅವರಿಗೆ
ಹಿಂಸೆ. ಇಂದು ತಾಯಿಯನ್ನು ಗೌರವಿಸುವಂಥ, ಗೋವುಗಳನ್ನು ಗೌರವಿಸುವಂಥ ಮಣ್ಣು ನಮ್ಮದು. ಆದ್ದರಿಂದ ಆ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತಿನ್ನೊಂದು, ಯಾವುದೇ ಕಾರಣಕ್ಕೆ ಇನ್ನು ಮುಂದಕ್ಕೆ ದೈವಾರಾಧನೆಯ ಬಗ್ಗೆ ಒಂದು ಹಾಡು ಹೇಳುವಾಗ, ನೃತ್ಯ ಮಾಡುವಾಗ ಒಂದು ನಮ್ಮ ಕಿಂಚಿತ್ ಪ್ರಜ್ಞೆ ಬೇಕು. ಇದು ನಾನು ಮಾಡೋದು ಸರಿಯೋ ತಪ್ಪು ಅಂತೇಳಿ. ನಾವು ಕೂಡ ಸುಮ್ಮನೆ ಇರ್ತಿದ್ವಿ. ಹೇಗೆ ಒಂದು ಮಗು ಮಾಡ್ತಾಯಿದ್ರೆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸ್ಬೋದು. ಯುವಕರು ಮಾಡಿದರೆ, ಏನು ಅರಿವಿಲ್ಲದೆ ಮಾಡಿದರೆ ಒಂದು ಬೈದು ಬುದ್ಧಿ ಹೇಳ್ಬೋದು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು. ಅದನ್ನು ಎಲ್ಲರೂ ಹಿರಿಯರಾದದ್ರಿಂದ ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ. ಅದರಿಂದ ಮಾಡಿದರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು. ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತೇವೆ. ಇದೆಲ್ಲ ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ, ಅಣ್ಣಪ್ಪ, ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಅವರು ಇನ್ನಷ್ಟು ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ. ಯಾಕಂತೇಳಿದರೆ ಅವನ ಮನೆಯಲ್ಲೂ ಲಕ್ಕೇಸರಿದ್ದಾಳೆ, ದೈವಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ಮತ್ತು ಇವರಿಗೆ ಗಾಯಕರು ಕೂಡ, ಪಾಪ ಸಂಘಟಕರು ಕೂಡ ಬಂದಿದ್ದಾರೆ, ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮಿಂದ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ. ಆದ್ದರಿಂದ ಎಲ್ರಿಗೂ ಇದೊಂದು ಶುಭಕಾರಕ ಆಗಲಿ ಅಂತ. ಇದು ಸಾಯಂ ಸಂಧ್ಯಾ ಕಾಲ, ಗೋಧೂಳಿ ಮುಹೂರ್ತ ಇದು ನೋಡಿ. ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ಮಡಿಲಲ್ಲಿ ಪ್ರಾರ್ಥಿಸ್ತಾ ಇದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.